ಹಾಯ್ ಹಲೋ ವೆಲ್ಕಮ್ ಟು ಸ್ಟೋರಿ ಒನ್. ಸೊ ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಲ್ಲಿ ಇದೇ 25-26ನೇ ತಾರೀಕಿನಂದು ಒಂದು ವಿಜೃಂಭಣೆಯಿಂದ ಕಂಬಳೋತ್ಸವ ನಡೆಯಲಿಕ್ಕಿದೆ. ಸೊ ಇದರ ತಯಾರಿ ಯಾವ ರೀತಿ ನಡೀತಿದೆ ಅಂತ ಇಲ್ಲಿ ನಾವು ಬಂದು ನೋಡಿದ ಮೇಲೆ ನಮಗೆ ಇಲ್ಲಿ ಕೆಲಸ ಯಾವ ರೀತಿ ನಡೀತಿದೆ ಅಂತ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ನಮ್ಮ ಜೊತೆ ಇವತ್ತು ಇದರ ಬಗ್ಗೆ ಸಂಪೂರ್ಣವಾಗಿ ಅಂದರೆ ಯಾವ ರೀತಿ ಸ್ಟಾರ್ಟಿಂಗಿಂದ ಅಂದರೆ ಕೆಲಸಗಳು ನಡೀತಿದೆ ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಕಂಬಳ ಕ್ಷೇತ್ರದ ಭೀಷ್ಮ ಜಾನ್ ಸೆರಿನ್ ಡಿಸೋಜ ಸರಪ್ಪಡೆ ಅವರು ಅಪ್ಪಣ್ಣ ಅಂತ ಅವ್ರಿಗೆ ತುಂಬ ಪ್ರೀತಿಯಿಂದ ಎಲ್ಲರೂ ಕರೀತಾರೆ. ಸೊ ಅವ್ರು ನಮಗೆ ಇಲ್ಲಿ ಕಂಬಳದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿ ಕೆಲಸ ನಡೀತಿದೆ ಮತ್ತು ನನ್ನ ಮೊದಲ ಪ್ರಶ್ನೆ, ಫಸ್ಟಿಗೆ ನೀವು ಇಲ್ಲಿ ಬಂದು ನಿಂತಾಗ ಈ ಜಾಗ ಹೇಗಿತ್ತು ಅಂತ? ನಾವು ಸಾಧಾರಣ ನವಂಬರ್ 11ನೇ ತಾರೀಕಿಗೆ ಇಲ್ಲಿ ಬಂದಿದ್ದೇವೆ. ಆ ದಿನ ಏನು ಉದ್ಘಾಟನೆ ಆಯಿತು. ಇದು ಆ ದಿವಸ ನೋಡುವಾಗ ಇದರಲ್ಲಿ ಕಂಬಳ ಆಗ್ಬೋದು ಅಂತ ಹೇಳಿ ಒಂದು ತಲೆಬಿಸಿತ್ತು. ಅಷ್ಟು ಕಸದ ತೊಟ್ಟಿಯಾಗಿತ್ತು ಇದು ಜಾಗ. ಮತ್ತು ಮಣ್ಣು ಸ್ವಲ್ಪ ಇಲ್ಲ ತುಂಬಿಸಿದ ಮಣ್ಣು ಎಲ್ಲ ಇತ್ತು. ಆದ ಕಾರಣ ತುಂಬ ಇದು ಇತ್ತು, ಪ್ರಾಬ್ಲಮ್ ಇತ್ತು. ಆದರೆ ಮತ್ತೆ ನೋಡುವಾಗ ನಮಗೆ ಅದು ಗಟ್ಟಿ ಮಣ್ಣು ಸಿಕ್ಕಿತ್ತು ಅಡಿಯಲ್ಲಿ. ಆದ ಕಾರಣ ನಮಗೆ ಕಂಬಳದ ಕೆಲಸ ಮಾಡಲಿಕ್ಕೆ ತುಂಬ ಇದು ಅನುಕೂಲಕರ ಆಯಿತು. ಮೊದಲು ನೀವು ಇಲ್ಲಿ ಬಂದಾಗ ಯಾವ ರೀತಿ ಕೆಲಸ ಆಗ್ತಿತ್ತು, ಬಟ್ ಈಗ ಯಾವ ಹಂತದಲ್ಲಿ ಕೆಲಸ ಆಗ್ತಿದೆ? ಮೊದಲು ನಾವು ಬರುವಾಗ ಸ್ವಲ್ಪ ಕಸವನ್ನು ಕೊಂಡೋಗಿದ್ದಾರೆ ಅಷ್ಟೇ. ಮತ್ತು ಬೇರೆ ಎಲ್ಲ ಹಾಗೆ ಇತ್ತು. ಬೇರೆ ಎಲ್ಲ ನಾವು ಬಂದ ನಂತರವೇ ಸ್ಟಾರ್ಟ್ ಮಾಡಿದ್ದು. ಸರ್, ನನಗೆ ಇಲ್ಲಿ ಯಾವ ರೀತಿ ಕಂಬಳಗಳು ನಡೀತದೆ ಅಂದರೆ ಇಲ್ಲಿ ನಾಡ್ದು ನಡೆಯುವಂಥ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ, ಮತ್ತು ಇದರ ಬಗ್ಗೆ ವೇದಿಕೆಯಲ್ಲಿ ಬರುತ್ತೆ ಮತ್ತು ಕೋಣಗಳನ್ನು ಬಿಡುವ ಸ್ಥಳದಲ್ಲಿ ಸಂಪೂರ್ಣ ಇದನ್ನು ಮಂಜುಟಿ ಅಂತ ಹೇಳ್ತೇವೆ. ಇಲ್ಲಿ ಕೋಣಗಳು ಫಸ್ಟಿಗೆ ಇಳಿಯುವ ಜಾಗ ಇದು. ಮತ್ತು ಕೋಣಗಳು ಓಡಿ ಬಂದು ಫಿನಿಶಿಂಗ್ ಮಾಡುವ ಜಾಗ ಇದು. ಮತ್ತು ಇಲ್ಲಿ ಸ್ಟೇಜ್ ಬರ್ತದೆ. ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೀತವೆ. ಕಂಬಳದ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಆಚೆ ಗದ್ದೆಯಲ್ಲಿ ನಡೀತವೆ. ಮತ್ತು ನಾವಿಲ್ಲಿ ನೋಡ್ತಿರ್ಬೇಕು, ನೀವು ಲೆವೆಲ್ ಮಾಡಿದ್ದು ಅಲ್ಲಿ ಉತ್ತಕ್ಕೊಂದು ಅದಕ್ಕೆ ವ್ಯವಸ್ಥೆನೂ ಮಾಡಿದರೆ. ಏನದು ಉತ್ತ ಸಿಕ್ಕಿತ್ತು, ದೊಡ್ಡದಿತ್ತು ಅದು. ಅದ ಕಾರಣ ಅದನ್ನು ಅಗಿಲಿಕ್ಕೆ ಹೋಗದೆ ಅದಕ್ಕೆ ಅಲ್ಲೇ ವ್ಯವಸ್ಥೆ ಮಾಡಿ ನಮ್ಮ ತುಳುನಾಡು ಪರಂಪರೆನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ತುಂಬ ಮಹತ್ವ ಇದೆ. ಹೌದು ಸರ್, ನನಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಹೋಗಿ ಸರ್, ಯಾವ ರೀತಿ ಪ್ರೊಸೀಜರ್ ಆಗ್ತಾ ಇದೆ ಇವಾಗ ಅಂತ? ಹೌದು, ನಾವು ಎಲ್ಲ ಕಡೆ ಕಂಬಳ ಗದ್ದೆ ತಯಾರಿಸುವಾಗಲೂ ಇದು ಕ್ರಷರ್ ಹುಡಿಯನ್ನು ಉಪಯೋಗಿಸ್ತೇವೆ. ಗದ್ದೆಯನ್ನು ಲೆವೆಲ್ ಮಾಡಿ ಮತ್ತು ಇದನ್ನು ಫಸ್ಟಿಗೆ ಕ್ರಷರ್ ಹುಡಿ ಹಾಕಿ ಗದ್ದೆ ನಮ್ಮ ಗದ್ದೆಯನ್ನು ಹೇಗೆ ಉಳುಮೆ ಮಾಡ್ತೇವೆ ಹಾಗೆ ಉಳುಮೆ ಮಾಡಿ ಇದನ್ನು ಲೆವೆಲ್ ಮಾಡಿ ಇನ್ನು ಇದರ ಮೇಲೆ ನಾವು ಹೊಯ್ಗೆಯನ್ನು ವಾಟರ್ ಲೆವೆಲ್ ಆಗಿ ಹಾಕ್ತಾ ಹೋಗ್ತೇವೆ. ಅಂದರೆ ಈಗ ಬೆಂಗಳೂರು ಮಣ್ಣಿಗೂ ನಮ್ಮ ತುಳುನಾಡು ಮಣ್ಣಿಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಇಲ್ಲಿ ನಮಗೆ ಇಲ್ಲಿ ಬಂದು ನೋಡಿದರೆ ನಮಗೇನೋ ಒಂಥರ ಏನೋ ಅನಿಸ್ತದೆ, ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ. ಅಂದರೆ ಕೋಣಗಳಿಗೆ ಯಾವ ರೀತಿ ಇದಾಗುತ್ತೆ ಅಂತ? ಕೋಣಗಳಿಗೆ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಈ ಮಣ್ಣು ಈಗ ನಮ್ಮ ದಕ್ಷಿಣ ಕನ್ನಡದ ಮಣ್ಣಿನಾಗೆ ಇದೆ. ಹೌದು, ಇದೇನು ಪ್ರಾಬ್ಲಮ್ ಇಲ್ಲ. ಇದು ಸ್ವಲ್ಪ ಅಂಟು ಮಣ್ಣು ಅಂತ ಅಷ್ಟೇ ಹೇಳಬಹುದು ಹೊರತು ಇದೇನು ಕೋಣಗಳಿಗೆ ಇದು ಸಿಗುವುದಿಲ್ಲ. ಈ ಮಣ್ಣು ಗದ್ದೆಯಲ್ಲಿ ಏನು ಕೆಸರು ಬರುವುದಿಲ್ಲ. ಎಲ್ಲ ಕಡೆ ಅದು ಭಾರಿ ಚಂದವಾಗಿ ಆಗ್ತದೆ, ತೊಂದರೆ ಇಲ್ಲ. ಮತ್ತೆ ಇದಕ್ಕೆ ನಾರ್ಮಲ್ ನಾವು ಊರಲ್ಲೂ ಹಾಕ್ತೀವಿ ಈ ಥರ ನಮ್ಮ ಕೆರೆಗಳಿಗೆ? ಹಾಕ್ತೇವೆ. ನಾನು ಗೋಲ್ಡ್ ಬಿಂಚಲ್ಲಿ ಗದ್ದೆ ಮಾಡುವಾಗ ಅಲ್ಲಿ 100 ಲೋಡು ಕ್ರಷರ್ ಪುಡಿ ಫಸ್ಟಿಗೆ ಹಾಕಿ ಆಮೇಲೆ ನಾವು ಕಲ್ಲು ಈ ಧರೆಯನ್ನು ಕಟ್ಟಿದ್ರು. ಅದು ಅಷ್ಟು ಕ್ರಿಟಿಕಲ್ ಇತ್ತು ಜಾಗ. ತುಂಬ ಹೋಗುವಾಗಲೇ ನಾವು ಊತು ಬೀಳ್ತಿದ್ದೆವು. ಅದು ತುಂಬಿಸಿದ ಜಾಗ, ಒಂದು 5 ಫೀಟ್ ಮಣ್ಣು, ಅದರಲ್ಲಿ ನಾನು ಕರೆಯನ್ನು ನಿರ್ಮಿಸಿದ್ದೆ ಮಾಡಿದಲ್ಲ. ಮತ್ತೆ ಇದೀಗ ಬರುವಾಗ ಮೈದಾನವಾಗಿತ್ತಲ್ಲ? ಮೈದಾನವಾಗಿ ಫುಲ್ ಮೈದಾನ ಸ್ವಲ್ಪ ಇತ್ತಲ್ಲಿ. ನಮ್ಗೆ ಇಲ್ಲಿ ಬಂದು ನಿಂತಮೇಲೆ ನಮ್ಗೇನೋ ಫೀಲ್ ಆಗ್ತಿದೆ, ನಾವು ಬೆಂಗಳೂರಲ್ಲಿಲ್ಲ ಎಲ್ಲ ತುಳುನಾಡಲ್ಲೇ ಇದೀವಿ ಅಂತ ನಮ್ಗೆ ಫೀಲ್ ಆಗ್ತಿದೆ. ಸೊ ಈಗ ಇನ್ನೊಂದಂದ್ರೆ ಇದು ಕಟ್ಟಕ್ಕೆ ನಾನು ಕೇಳಿದ್ಪಟ್ಟೆ ಇದಕ್ಕೆ ಒಂದು 15,000 ಬ್ಲಾಕ್ಸ್ ಎಲ್ಲ ಹೋಗಿದೆ ಅಂತ ಕೇಳ್ಪಟ್ಟೆ. ಅದು 15-16 ಸಾವಿರ ತನಕ ಹೋಯಿತು. ಯಾವ ಥರ ಎಲ್ಲ ಬಂತು. ಅದು ಅಲ್ಲಿ ನೀರಿನ ತೊಟ್ಟಿ, ಈ ಗದ್ದೆಗೆಲ್ಲ ಒಂದು 16 ಸಾವಿರ ತನಕ ಹೋಯಿತು. ಮತ್ತೆ ಇನ್ನೊಂದು, ಈಗ ಕಂಬಳ ಅಂದ ತಕ್ಷಣ ಮೊದಲು ಬೇಕಾಗಿರೋದು ನೀರು. ಹೌದು, ನೀರಿನ ಫಸ್ಟ್ ಸೋರ್ಸ್ ಏನು ರೆಡಿ ಮಾಡಿದ್ರಿ? ಹೆಂಗಿತ್ತು ನೀರು? ಫಸ್ಟ್ ಬಂದಾಗಲೇ ಒಂದು ಬೋರ್ವನ್ನು ತೆಗಿಸಿದ್ರು. ಅದರಲ್ಲಿ ತುಂಬ ಇಲ್ಲಿ 1,000 ಅಡಿ ಹೋದರೆ ಮಾತ್ರ ನೀರು ಸಿಗುದಂತೆ. ನಮಗೆ ಒಂದು 300-400 ಅಡಿ ಹೋಗಲೇ ನೀರು ಸಿಕ್ಕಿದೆ. ವಿಶೇಷತೆ ಅದೇ ನೋಡಿ, ವಿಶೇಷತೆ. ಮತ್ತೆ ಒಂದು 600 ಹೋಗಿದೆ, ಅದರಲ್ಲಿ 3.5 ಇಂಚು ನೀರು ಉಂಟು. ಮತ್ತೆ ಇನ್ನೊಂದು ಈ ಕಡೆ ಒಂದು ತೋಳೆ ಈಗ ಆಗ್ತಾ ಉಂಟು. ಅಲ್ಲ, ಇದಾಗಿದೆ, ಬೋರ್ವೆಲ್ ಆಗಿದೆ, ಅದಕ್ಕೆ ಪಂಪ್ ಹಾಕ್ಬೇಕಷ್ಟೇ. ಅದರಲ್ಲಿ 2.5 ಇಂಚು ನೀರು ಉಂಟಂತೆ ನಮಗೆ ಕಂಬಳಕ್ಕೆ. ಇಲ್ಲಿ ಬೆಂಗಳೂರಿಗೆ ಸಾಕಾಗುತ್ತೆ ನೀರು? ಕಂಬಳಕ್ಕೆ, ನಮ್ಮ ಸ್ಟಾಲ್ಗಳಿಗೆ ಎಲ್ಲ ನೀರು ಎಲ್ಲ ಸಾಕು. ನೀರಿನ ಚಿಂತೆನೇ ಇಲ್ಲ ಹಂಗಂದ್ರೆ? ಚಿಂತೆ ಇಲ್ಲ. ಓಕೆ. ಮತ್ತೆ ಯಾಕೆಂತ ಹೇಳಿದ್ರೆ ಈ ಮಣ್ಣು ನೀರು ಹಿಂಗುವುದಿಲ್ಲ. ಒಮ್ಮೆ ತುಂಬಿಸಿದ್ರೆ ನೀರು ಖಾಲಿ ಆಗುದಿಲ್ಲ. ಆದ ಕಾರಣ ನಮಗೆ ಅದು ಕೋಣ ತೊಳೆಯುವ ನೀರೇ ಇದಕ್ಕೆ ಬಂದರೆ ಸಾಕಾಗ್ತದೆ. ಆದ ಕಾರಣ ತುಂಬ ನೀರಿನ ಪ್ರಾಬ್ಲಮ್ ಏನು ಬರಲಿಕ್ಕಿಲ್ಲ ಅಂತೇಳಿ ಅನಿಸಿಕೆ.
ಸರ್ ನಾನು ನಿಮ್ಮ ವೃತ್ತಿ ಅಂತ ಹೇಳಲ್ಲ, ಇದು ಈ ಹವ್ಯಾಸನ ನೀವು ಈ ಕರೆ ಮಾಡೋದ್ರಲ್ಲಿ ನೀವು ಭೀಷ್ಮ ಅಂತ ನೀವು ಒಂದು ಹೆಸರು ಪಡ್ಕೊಂಡಿರೋರು. ಈ ಹವ್ಯಾಸನ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಪರಿಚಯ ಹೇಳಿ ಜನರಿಗೆ. ನಾನು ಸರಪಾಡಿ ಗ್ರಾಮದಲ್ಲಿ ಹುಟ್ಟಿದವ. ಬಂಟ್ವಾಳ ತಾಲೂಕು, ನಮ್ಮ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಸರಪಾಡಿ ಗ್ರಾಮದಲ್ಲಿ ಹುಟ್ಟಿದವ ನಾನು. ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ನನಗೆ ಮುಂಚಿನಿಂದಲೇ ಕೋಣಗಳ ಒಟ್ಟಿಗೆ ಇದ್ದವರು ನಾವು ಕೃಷಿಯೆಲ್ಲ ಉಂಟು ನಮಗೆ ಮನೆಯಲ್ಲಿ. ಆದ ಕಾರಣ ಒಂದು ಕಡೆ ಕಂಬಳಗವದಲ್ಲಿ ನಾನು ಕೋಣದ ಒಟ್ಟಿಗೆ ಓಡಿದೆ. ಆ ದಿವಸ ನಾನು ಕೋಣದ ಒಟ್ಟಿಗೆ ಬಿದ್ದು ತುಂಬ ಇದಾಯಿತು, ಮುಜುಗರ ಆಯಿತು ನನಗೆ. ತುಂಬ ತಮಾಷೆ ಮಾಡಿದರು, ಎಲ್ಲ ಮಾಡಿದರು. ಅದರ ಮರುತ ದಿವಸವೇ ನಮ್ಮ ನೇತ್ರಾವತಿ ನದಿ ಕಿನಾರೆಯಲ್ಲಿ ಕರೆಯನ್ನು ರಚಿಸಿ ಓಡಲಿಕ್ಕೆ ಶುರು ಮಾಡಿದೆ. ಆನಂತರ ನನ್ನ 33 ವಯಸ್ಸಿನ ತನಕ ನನಗೆ ತುಂಬ ಬಹುಮಾನಗಳು ಗಿಟ್ಟಿಸಿವೆ. ಈಗ ನನಗೆ 60 ವರ್ಷ ಪ್ರಾಯ. ನನಗೆ ನಿಮ್ಮ ಮೇಲೆ ಒಂದು ಹೆಮ್ಮೆ ಅನಿಸೋದು ಏನಂದರೆ, ನೀವು ಇತ್ತೀಚೆಗಷ್ಟೇ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ಕೊಂಡಿದ್ರೆ ಕಾಲಿಗೆ, ಎರಡೂ ಕಾಲಿಗೆ, ಅದು ಸಹ. ಆದರೂ ನಿಮ್ಮ ಈ ಹುಮ್ಮಸ್ಸು ಒಂದು ನಮ್ಮಂಥ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದರ ಮೀಟಿಂಗ್ ಫಸ್ಟ್ ಮೂಡುಬಿದಿರೆಯಲ್ಲಿ ಆಗುವಾಗ ನನ್ನ ಕಾಲು ಸರ್ಜರಿ ಆಗಿ 1 ತಿಂಗಳು ಆಗಲಿರಲಿಲ್ಲ. ಆದರೂ ನಾನು ಅಲ್ಲಿಗೆ ಮೀಟಿಂಗ್ಗೆ ಹೋದೆ. ಅಲ್ಲಿ ಅಂದರೆ ನೀವೇ ಬೇಕಂತ ಅವ್ರು ನಿಮಗೆ ಹೇಳಿರ್ತಾರೆ, ಹೌದೌದು, ಅಪ್ಪಣ್ಣನೇ ಬೇಕು ಅಂತ. ಹೌದೌದು. ಅದು ಅಲ್ಲಿ ಮತ್ತೆ MLA ಅವರು ಕರೆದು ನಾನು ಕರೆಯನ್ನು ಮಾಡಿ ಕೊಡಬೇಕು ಅಂತ ಹೇಳಿದರು. ಒಪ್ಪಿಕೊಂಡಿದ್ದೇನೆ ಸಂತೋಷದಿಂದ. ಏನು ಇಷ್ಟ ತನಕ ಪ್ರಾಬ್ಲಮ್ ಆಗಲಿಲ್ಲ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು. ಈಗ ಮಾಮೂಲಿ ನಮ್ಮ ಊರಲ್ಲಿ ಕಂಬಳ ಆಗುವಾಗ ರೈಟ್ ಸೈಡಲ್ಲಿ ಗ್ಯಾಲರಿ ಒಂದು ಹೆಚ್ಚಾಗಿರ್ತದೆ, ಈ ಸೈಡ್ ಶಾಮಿಯಾನೆಲ್ಲ ಹಾಕಿರ್ತಾರೆ, ಜನರಿಗೆ ನೋಡಲಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. ಆ ಕಡೆ ಒಂದು ಸ್ಟೇಜ್ ಇರುತ್ತೆ, ಆ ಕಡೆ ಇದಿರುತ್ತೆ. ಇಲ್ಲೂ ಯಾವ ಥರ ಇರುತ್ತೆ ಅಂತ? ಇಲ್ಲಿ ತುಂಬ ಜನ ಸೇರುವುದರಿಂದ ಇಲ್ಲಿಯ ವ್ಯವಸ್ಥೆಯನ್ನು ಸ್ವಲ್ಪ ಚೇಂಜ್ ಮಾಡಿದ್ದೇವೆ ನಾವು. ಚೇಂಜ್ ಅಂತ ಹೇಳಿದರೆ, ಈ ಕರೆಯ ಪಕ್ಕದಲ್ಲೇ ಒಂದು 5 ಫೀಟು ಇವರಿಗೆ ಎಲೆಕ್ಟ್ರಿಷಿಯನ್ ಅವರಿಗೆ ಬಿಟ್ಟು ಕೊಟ್ಟಿದ್ದೇವೆ. ಇಲ್ಲಿ ಸಾಧಾರಣ ಇಲ್ಲಿ ಬರ್ಬೋದು. ಇಲ್ಲಿ ಒಂದು 5 ಫೀಟ್ ನೋಡಿ, ಇದೊಂದು 5 ಫೀಟು ಇದು ನಮ್ಮ ಗ್ಯಾಲರಿಗಳು ಇದು ಬರ್ತವೆ. ಕೋಣಗಳು ನಡ್ಕೊಂಡು ಹೋಗ್ಲಿಕ್ಕೆ ಲೈಟಿಂಗ್ಸ್ ಎಲ್ಲ ಬರ್ತವೆ. ಕೋಣಗಳು ನಡ್ಕೊಂಡು ಹೋಗ್ಲಿಕ್ಕೆ ಅದನ್ನು ಮಾಡಿದ್ದೇವೆ ನೋಡಿ. ಹೌದೌದು. ಅದರ ಆಚೆಯೇ ಜನಗಳು ನಿಲ್ತವೆ. ಜನರು ಒಂದು 20 ಫೀಟ್ ಆಚೆ ಜನಗಳು ನಿಲ್ಲಲಿಕ್ಕೆ. ಅಲ್ಲಿ ಆದರೆ ನಾವು 7 ಫೀಟ್ ಆಚೆ ಈಗ ಆಗ್ತಿದ್ದೆವು. ಹೌದೌದು. ಇಲ್ಲಿ 5 ಫೀಟ್ 5 ಫೀಟ್ ಇದು ಮತ್ತೆ 15 ಫೀಟ್ ಒಟ್ಟಿಗೆ 20 ಫೀಟ್. ಓಕೆ. ಅಂದರೆ ಬಲ ಬಗೆಯಲ್ಲಿ ಈ ಕಡೆ ಎರಡೂ ಕಡೆಯಲ್ಲಿ ಹಾಗೆ ಮಾಡಿದೆ. ಓಕೆ. ಹೌದು. ಕೋಣಗಳು ಇಳಿಯುವಾಗ ಈ ಕಡೆಯಿಂದ ಬರ್ತವೆ, ಮತ್ತೆ ಓಡಿಸಿ ಹೋಗುವಾಗ ಆ ಕಡೆಯಿಂದ ಹೋಗ್ತವೆ, ತೊಟ್ಟಿ ಕಡೆಗೆ, ನೀರಿನ ತೊಟ್ಟಿ ಕಡೆ ಹೋಗ್ತವೆ. ಓಕೆ. ಇಲ್ಲೂ ಕೆಲಸಗಳು ಆಗ್ತಾ ಇದೆ. ಹೌದು. ಈ ಬದಿಯಲ್ಲೆಲ್ಲ ಗ್ಯಾಲರಿಯನ್ನು ನಿರ್ಮಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಒಂದು ಗ್ಯಾಲರಿ ಮಾಡ್ತಾರೆ. ಅದು VIP ಗಳಿಗೆ ಬಂದು ಕೂರ್ಲಿಕ್ಕೆ, ದೊಡ್ಡ ದೊಡ್ಡ ಡೋನರ್ಗಳಿಗೆಲ್ಲ ಕೂರ್ಲಿಕ್ಕೆ. ಮತ್ತೆ ಅಪ್ಪಣ್ಣವರು ಏನೋ ಸಿನಿಮಾದಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೇವೆ. ಏನು ಸರ್ ಅದ್ರ ವಿಷಯ? ಆ್ಯಕ್ಟಿಂಗ್ ಅಂತ ಏನಿಲ್ಲ. ನಾವು ನಂಜುಂಡಿ ಪಿಕ್ಚರ್ನ ಶೂಟಿಂಗ್ ಉಪ್ಪಿನಂಗಡಿಯಲ್ಲಿ ಆಗುವಾಗ ಅಲ್ಲಿ ನಾವು ತುಂಬ ಮಂದಿ ಹೋಗಿದ್ದೆವು. ಎಲ್ರಿಗೂ ಒಂದೊಂದು ಪಾಠವನ್ನು ಕೊಟ್ಟಿದ್ದರು. ಅದರಲ್ಲಿ ನಾವು ಅದನ್ನು ಆ್ಯಕ್ಟ್ ಅಂತ ಇಲ್ಲ, ಅದು ನಮ್ಮದು ಬರುವುದಿಲ್ಲ. ಅದರಲ್ಲಿ ನಾವು ಇಂಡೈರೆಕ್ಟಾಗಿ ಮಾಡೋದಲ್ವಾ. ಹೌದು. ಆದ ಕಾರಣ ಮತ್ತೆ ಶಿವರಾಜಕುಮಾರನ್ನು ಹಲಗೆಯಲ್ಲಿ ನಿಲ್ಲಿಸುವಾಗ ತುಂಬ ಸಂತೋಷ ಆಯಿತು. ಹೇಳಿದರು, ಒಂದು ಕಾಲು ಫ್ರ್ಯಾಕ್ಚರ್ ಆಗಿದೆ ಏನಂತ, ಏನಾಗೋದಿಲ್ಲ ಅಂತ ಹೇಳಿದೆ ನಾನು ಹಲಗೆ ಮೇಲೆ ನಿಲ್ಲುವಾಗ. ಹೌದು. ನಮ್ಮ ಕಡೆ ಹಳಗೆ ಹಾಕೋದಂದ್ರೆ ದೊಡ್ಡ ಕಷ್ಟದ ಒಂದು ಓಟ ಅದು. ಈಗ ಅಪ್ಪಣ್ಣವರು ಇದು ನಿಶಾನೆ ಎಲ್ಲ ಯಾವ ರೀತಿ ಇರುತ್ತೆ ಅಂತ? ನಿಶಾನೆದೊಂದು ಆ ನಿಶಾನೆ ಬಂದು ಈ ಗದ್ದೆ ಅಳತೆಯ ಮಿಡ್ಲಲ್ಲಿ ಇರ್ತದೆ, ನಡು ಭಾಗದಲ್ಲಿ ಇರ್ತದೆ. ಈ ಅಳತೆಯ ನಡುವು ಭಾಗದಲ್ಲಿ ಇರ್ತದೆ. ಮುಂದಿನ ನಿಶಾನೆ 6.5 ಕೋಲಿದ್ದು 62.5 ಫೀಟು ಮುಂದೆ ಇರ್ತದೆ ಆ ಮಿಡ್ಲಿಗಿಂದ. ಮತ್ತೊಂದು ನಿಶಾನೆ 6.5 ಕೋಲಿದ್ದು ಆ ಮಿಡ್ಲದಿಂದ ಹಿಂದೆ ಇರ್ತದೆ. ಮತ್ತು ಇದರ ಉದ್ದ 51 ಮೀಟ್ರ್ ಇದೆ. ಎಷ್ಟು ಫೀಟ್ ಆಗುತ್ತೆ ಸಾಧಾರಣ? 500 ಫೀಟ್ ಆಗ್ತದೆ. ನಾವಿಲ್ಲಿ ನೋಡಿದಾಗೆ ನೀವು ಸಹ ಕೆಲಸಕ್ಕೆ ಊರವ್ರನ್ನೇ ಕರ್ಕೊಂಡ್ಬಂದಿದ್ರ ಅಂತ ಕೇಳಿದ್ವಿ. ಪ್ರತಿಯೊಂದು ಕೆಲಸ, ಗಾರೆ ಕೆಲಸದಿಂದ ಹಿಡಿದು ಕರೆ ಮಾಡೋವರೆಗೆ ಎಲ್ಲರೂ ಹಾಗೆ ಕರ್ಕೊಂಡ್ಬಂದಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ನೀವು ಪರಿಚಯ ಮಾಡ್ತಾ ಹೋಗಿ. ನಾವು ಇಲ್ಲಿಯ ಜನರಿಗೆ ಇದರ ಅನುಭವ ಇಲ್ಲ, ಆದ ಕಾರಣ ಊರಿನ ಜನ ತರಿಬೇಕಾಯಿತು. ಇವರು ನೆರಿಲ್ ಅಂತೇಳಿ, ಅವರು ಯತೀಶ್ ಅಂತೇಳಿ, ಇವರು ಉಸ್ಮಾನ್, ಅವರು ಸುದರ್ಶನ್ ಅಂತೇಳಿ, ಇವರು ಪರಮೇಶ್ವರ್ ಅಂತೇಳಿ, ಇವರು ಕೋಣದ ಮಾಲಕರು. ಎಲ್ಲರೂ ಖುಷಿಯಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಜೋಶಲ್ಲಿ ಕೆಲಸ ಎಲ್ಲರೂ ಜೋಶಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ತೊಟ್ಟಿ ಕೆಲಸ ನಡ್ತಿದೆ. ಅಲ್ಲಿ ಇಬ್ಬರು ಇದ್ದಾರೆ, ದಿನೇಶ್ ಮತ್ತೆ ಊರಿನವರು ಸಚಿನ್ ಅಂತೇಳಿ. ಅವರು ಶಿವರಾಮ್ ಅಂತೇಳಿ ಈ ತಂಡದ ಲೀಡರ್. ಅವರು ಅಜ್ಜರಾಮದಾರಿಂಜನೆ. ಇವರು ತುಂಬ ವಯಸ್ಸಿನವರು. ಇವರು ವಾಸಣ್ಣ ಅಂತೇಳಿ. ಯಾರು ಬದಾರೆ? ಬಾಲಕೃಷ್ಣ ಅಂತ. ಬಾಲಕೃಷ್ಣ ಎಂಚಾಪುಡು ಊರು ಹಿಡ್ದು ಇಡೆ ಬತ್ತು ಬೇಲ ಅನ್ಪಾರೆ. ಹಾಂ ಹಾಂ ಇಸೆ ತೊಂದರೆ ಅಜ್ಜಿ
ಅದೇ ಎಷ್ಟು ದಿನ ಬರ್ತದೆ ಅಕಲು ಊರುಡ್ಲಾಕ ಅವರು ಊರಿನಲ್ಲಿ ಕೆಲಸ ಮಾಡುವಾಗ ಈ ತಂಡವೇ ನಮಗೆ ಬರುವುದು ಲಾಸ್ಟ್ಲಾಗೆ ಎಲ್ಲ ಇದಕ್ಕೆ ಕರೆಗೆ ಸಾಧಾರಣ ಈಗ ನಾವು ಪ್ರತಿ ವರ್ಷ ಕಂಬಳಾಗ ಪ್ರತಿ ಕರೆನ ಒಂದ್ಸಲ ನಾವು ಸೆಟ್ ಮಾಡಲೇಬೇಕು ಸೆಟ್ ಮಾಡಲೇಬೇಕು ಅವರೆಲ್ಲ ಇದೇ ಟೀಮ್ ನಿಮ್ದು ಇದೇ ಟೀಮ್ ಬೇಕಿದ್ರೆ ಇದೇ ಟೀಮನ್ನು ನಾನು ಕರ್ಕೊಂಡು ನಾವಿರೋ ಜಾಗದ ಬಗ್ಗೆ ನಾವು ಹೇಳ್ತೀರಿ ಅಂತ ನಾವು ಇರುವ ಜಾಗ ಇದು ನಮ್ಮ ತುಳುವಿನಲ್ಲಿ ಅಲ್ಲಿ ಗಂತ್ ಅಂತ ಹೇಳ್ತೇವೆ ಇಲ್ಲಿ ಕೋಣಗಳನ್ನು ರೆಡಿ ಮಾಡಿ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರುವ ಸ್ಥಳ ಇದು ಹಾಂ ಇಲ್ಲಿಂದ ಇಲ್ಲಿಂದ ಇದು ಕ್ರೀಡೆ ಪ್ರಾರಂಭ ಆಗ್ತದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಇಲ್ಲಿಂದ ಅಲ್ಲೇನೋ ರೆಡಿ ಆಗ್ತಿದೆ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಅದು ಕೋಣವನ್ನು ಸ್ವಚ್ಛ ಮಾಡುವ ಸ್ಥಳ ಅಲ್ಲಿ ನೀರಿನ ತೊಟ್ಟಿ ಇದೆ ಅದಕ್ಕೆ ನೀರು ತುಂಬಿಸಿ ಕೋಣವನ್ನು ಇದರಲ್ಲಿ ಈಚೆ ಇದರಲ್ಲಿ ಸ್ನಾನ ಮಾಡಿಸ್ತಾರೆ ಈ ಸ್ಥಳ ನಾವು ಕೋಣಗಳನ್ನು ಕಟ್ಟಲಿಕ್ಕೆ ಮತ್ತು ಒಂದು 100 ಶೆಡ್ಗಳನ್ನು ನಿರ್ಮಿಸಲಿಕ್ಕೆ ಉಂಟು ಮತ್ತು ಕೋಣಗಳ ಮಾಲಕರು ರಾಲಿಗರು ಕಾರುಗಳೆಲ್ಲ ನಿಲ್ಲುವ ಸ್ಥಳ ಇದೇ ಆಗುತ್ತೆ. ಒಟ್ಟಿಗೊಂದು ಎಷ್ಟು ಕೋಣಗಳ ಅಂದಾಜು? ಒಂದು 100ರಿಂದ 150 ತನಕ ಕೋಣಗಳು ಬರುವ ಸಾಧ್ಯತೆ ಎಲ್ಲರಿಗೆ ವ್ಯವಸ್ಥೆ ಇದೆ. ಎಲ್ರಿಗೂ ವ್ಯವಸ್ಥೆ ಇದೆ. ಈಗ ಕಂಬಳ ಕ್ಷಣ ಬಹುಮಾನಗಳಂತ ಒಂದು ಇದ್ದೇ ಇರುತ್ತೆ. ಅಂದರೆ ಇಲ್ಲಿ ಬಹುಮಾನ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಬಹುಮಾನ ಅಂತ ಹೇಳಿದರೆ ದೊಡ್ಡ ಕೋಣ ಅಂತ ಹೇಳಿದರೆ ಅಡ್ಡಾಲಾಗೆ ಕನಾಲಾಗೆ ಮತ್ತು ನೇಗಿಲು ಇದು ಹಗ್ಗ ಹಿರಿಯ ಆ ಕೋಣಗಳಿಗೆ 1 ಲಕ್ಷ ರೂಪಾಯಿ ಮತ್ತು 2 ಪವನ್ ಚಿನ್ನ. ಅದರಲ್ಲಿ ಸೆಕೆಂಡ್ ಬಂದವರಿಗೆ 50,000 ಮತ್ತು 1 ಪವನ್ ಚಿನ್ನ. ಮತ್ತು ಜೂನಿಯರ್ ಕೋಣಗಳಿಗೆ 1 ಪವನ್ ಚಿನ್ನ ಮತ್ತು 50,000 ರೂಪಾಯಿ. ಮತ್ತು ಅದರಲ್ಲಿ ಸೆಕೆಂಡ್ ಬಂದವರಿಗೆ 25,000 ಮತ್ತು ಅರ್ಧ ಪವನ್ ಚಿನ್ನ ಮೆಡಲ್. ನಮ್ಮ ಊರಲ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಊರಲ್ಲಿ ಇದರನ್ನು ಕ್ಯಾಶ್ ಇಡ್ತಿರ್ಲಿಲ್ಲ, ಇಲ್ಲಿ ಕ್ಯಾಶ್ ಇಟ್ಟಿದ್ದಾರೆ. ಕ್ಯಾಶ್ ಇಟ್ಟಿದ್ರೆ ಅಂದರೆ ಫಸ್ಟ್ ಟೈಮ್ ಇದು? ಅದು ಫಸ್ಟ್ ಟೈಮ್. ಓಕೆ ಅಪ್ಪಣ್ಣವರೇ, ನಿಮಗೆ ತುಂಬ ಧನ್ಯವಾದಗಳು. ಅಂದರೆ ಬೆಂಗಳೂರಲ್ಲಿ ಕಂಬಳ ನಡೀತಿದೆ ಅಂದರೆ ನಮಗೆ ಖುಷಿ ಒಂಥರ. ಇದ್ರ ಬಗ್ಗೆ ನಮಗೆ ನಾಡ್ದು ಯಾವ ರೀತಿ ಕಂಬಳ ನಡೆಯುತ್ತೆ ಅಂತ ನೀವು ಕ್ಲೀನಾಗಿ ಅಂದರೆ ಡಿಟೇಲಾಗಿ ಎಲ್ಲ ಹೇಳಿದ್ದೀರಾ. ತುಂಬ ಧನ್ಯವಾದಗಳು ನಿಮಗೆ. ಆಯಿತು, ತುಂಬ ಥ್ಯಾಂಕ್ಸ್ ನಿಮಗೂ ಬಂದದಕ್ಕೆ. ಓಕೆ.